ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಸಂಡೇ ಕೂಡ ನಾನು ಬರ್ತಾ ಇರ್ತೇನೆ ಕಿರಿಕಿರಿ ಮಾಡಲಿಕ್ಕೆ. ಓಕೆ, ಸೊ ಪ್ರತಿಯೊಂದು ಈ ಒಂದು ವಾಟ್ಸಪ್ ನಂಬರನ್ನು ಕಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಅವರದ್ದು ಆ್ಯಂಡ್ ರಿಲೇಟಿವ್ಸು ಕೂಡ. ಆ್ಯಂಡ್ ತುಂಬ ಖುಷಿ ಆಗುತ್ತೆ, ಯಾಕಂದರೆ ವಿತ್ ಕಾನ್ಸೆಪ್ಟ್ ಎಲ್ಲ ಕಳಿಸ್ತಾ ಇದ್ದಾರೆ. ಆ್ಯಂಡ್ ಅದರ ಜೊತೆಗೆ ಈ ಕಿರಿಕಿರಿ ಮಾಡೋದು ಒಂದು ಮೈನ್ ಪಾಯಿಂಟ್ ಈ ಒಂದು ಕಾರ್ಯಕ್ರಮದ್ದು. ಆ್ಯಂಡ್ ಈ ಒಂದು ಕಿರಿಕಿರಿ ಮಸ್ಕರಿ ಕಾರ್ಯಕ್ರಮದಲ್ಲಿ ಈಗಾಗಲೇ 7 ಎಪಿಸೋಡ್ಸ್ ಆಯಿತು. ಆ್ಯಂಡ್ ಕೆಲವರು ಮಿಸ್ ಮಾಡ್ತಾರೆ ಈ ಒಂದು ಎಪಿಸೋಡನ್ನು, ಬಟ್ ಕೆಲವರಿಗೆ ಸ್ವಲ್ಪ ಬ್ಯುಸಿ ಇರ್ಬೋದು, ಆ ಕಾರಣದಿಂದ ಮಿಸ್ ಮಾಡ್ತಾರೆ. ಸೊ ಆ ಒಂದು ಎಪಿಸೋಡನ್ನು ನೋಡಲಿಕ್ಕೆ ಕೆಲವರಿಗೆ ತುಂಬ ಆಸೆ ಪಡ್ತಾರೆ. ಆ್ಯಂಡ್ ಏನು ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ಎಲ್ಲ ಎಪಿಸೋಡ್ಸಲ್ಲಿದೆ. ಸೊ ಸ್ಪಂದನ ಟಿವಿಯ ಸೈಟ್ನಲ್ಲಿ ಪ್ರತಿಯೊಂದು ಎಪಿಸೋಡ್ ಕೂಡ ಈ ಕಿರಿಕಿರಿ ಮಸ್ಕರಿ ಎಪಿಸೋಡ್ ಎಲ್ಲ ಇದೆ. ಸೊ ಪ್ರತಿ ಎಪಿಸೋಡಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಕಿರಿಕಿರಿ ಮಾಡ್ತಾ ಒಂದು ಸ್ವಲ್ಪ ಒಂದು ಪ್ರ್ಯಾಂಕ್ ಮಾಡ್ತಾ ಇರ್ತೇವೆ. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಫಸ್ಟ್ ಕಾಲ್ ಯಾರಿಗೆ ಮಾಡಬೇಕಂದ್ರೆ ಯತಿರಾಜ್. ಸೊ ಯತಿರಾಜ್ ಇವರ ನಂಬರ್ ಕೊಟ್ಟಿರೋದು ಚೇತನ್ ಕಿದಿಯೂರ್. ಸೊ ಚೇತನ್ ಅವರು ನಂಬರ್ ಕೊಟ್ಟಿದ್ದಾರೆ ಯತಿರಾಜ್ ಅವರದ್ದು. ಸೊ ಏನು ಕಾನ್ಸೆಪ್ಟ್ ಅಂದರೆ, ಲಾಸ್ಟು January 3 ಅವರ ಬರ್ತ್ಡೇ ಇತ್ತು. ಸೊ ಬರ್ತ್ಡೇಗೆ ಒಂದು ಪಾರ್ಟಿ ಕೂಡ ಕೊಟ್ಟಿದ್ರಂತೆ ನಮ್ಮ ಯತಿರಾಜ್ ಅವರು. ಪಾಪ ಎಲ್ಲ ಫ್ರೆಂಡ್ಸ್ ಜೊತೆ ಹೇಳಿದ್ರಂತೆ 5th ನಮ್ಮ ಬರ್ತ್ಡೇ ಅಂತ. ಬಟ್ ಸುಮ್ಮನೆ ಹೇಳಿದ್ದು 5th ಅಂತ. ಆದರೆ ನಿಜವಾದ ಬರ್ತ್ಡೇ ಡೇಟ್ ಯಾವುದಂದರೆ 3 ಸೊ 3 ಇವರಿಗೆಲ್ಲ ಪಾರ್ಟಿ ಎಲ್ಲ ಕೊಟ್ಟಿದ್ದಂತೆ. ತುಂಬ ಖುಷಿಯಿಂದ ಪಾರ್ಟಿ ಎಲ್ಲ ಜೋರಾಗಿತ್ತು. ಬಟ್ ಅದ್ರ ಜೊತೆಗೆ ನಮ್ಮ ಈ ಫ್ರೆಂಡ್ಸ್ ಏನು ಮಾಡಿದ್ದಾರೆ ಅಂದರೆ, 4 ಜನ ಫ್ರೆಂಡ್ಸ್ ಒಟ್ಟು ಸೇರಿಕೊಂಡು ಒಂದು ಮೊಬೈಲನ್ನು ಗಿಫ್ಟ್ ಮಾಡಿದ್ದಾರಂತೆ. ಸೊ ಮೊಬೈಲನ್ನು ಗಿಫ್ಟ್ ಮಾಡಿದ್ದಾರೆ, ಯಾವುದು Redmi 4S ಅಂದರೆ ಯಾವುದೋ. ಓಕೆ, Redmi ಮೊಬೈಲನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕಾನ್ಸೆಪ್ಟ್ ಯಾವ ಥರ ಇರುತ್ತೆ ಅಂದರೆ, ಮೊಬೈಲು ತಗೊಂಡು ಹೋಗಿದ್ದಾರೆ ಬಟ್ ಹಣ ಕೊಡಲಿಲ್ಲ ಅಂತ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಯತಿರಾಜ್ ಅವರನ್ನು ಪ್ರ್ಯಾಂಕ್ ಮಾಡಬೇಕು. ನಮಸ್ತೆ ಯತಿರಾಜ್ ಜೊತೆ ಅವೇ ಈ ಕಡೆ ಕಾಲ್ ಮಾಡ್ತಾ ಸರ್ Redmi. హలో నమస్తే మొబైల్ ఏం చెప్పండి సార్. Redmi యూజ్ మల్తొందుల రతే ಲೈಕ್ ಉಂಡೆ ಎಂಕುಲ್ ಫೀಡ್ಬ್ಯಾಕ್ ಗೆತ್ತೊಂದುಲ್ಲ ದಯಪಣ್ಣಾಗ ಮೊಬೈಲ್ ಹ್ಯಾಂಗಿಂಗ್ ದಾಲ ಇತ್ತಂದೆ ಎಂಕುಲ್ ಜಸ್ಟ್ ನಿಕಲ್ನ ಫೀಡ್ಬ್ಯಾಕ್ ಥ್ರೂ ಎಂಕುಲ್ ದಾಲ ಮಲ್ಪುಲೆತೆ ಅಂಚ ಏನ್ ಚಾಪುಂಡು ಸರ್ ರೈಟ್ ವಾಟ್ಸಪ್ ಪೂರ ಎಂಚ ಯೂಸ್ ಮಲ್ಪುಲೆ ಶೋಕ್ ಆಪುಂಡೆ ಅಂದೆ ಓಕೆ ಇನಿ ಆನ್ ಮಲ್ತಿನಿ. ಓಕೆ, ಬ್ಯಾಟ್ರಿ ಬ್ಯಾಕಪ್ ಎಂಚುಂಡು ಅಂದೆ. ಸೊ ನನ್ನ ತೂಡಾ ಅಂದೆ. ಓಕೆ, ಸೊ ಇರಗಿತ್ತು ಓವರ್ ಆಲ್ ಖುಷಿ ಆಗ್ತದೆ. ಎಂಚ ಉಡುಪಿಡ್ ಚಿತ್ರಾಂಗಲ್ ಸರ್ಕಲ್ ದಲ್ಪ ಅಲ್ಪ ಪೋಸ್ಟ್ ಆಫೀಸ್ ಉಂಡತೆ ಆಯ್ತಾ ಸೈಡ್ ಎಂಕಲ್ನ ಶಾಪ್ ಉಂಡು ಅಡಿಗೆ ಬಲೆ ಅವೇ. ಸೊ ವಿಷಯದಾದ ಪಣ್ಣಗ ಅವೇ ಒಂದು ಇರಗ್ ಗಿಫ್ಟ್ ಆದ್ ಬತ್ತಿನತೆ. ಹಲೋ ಓಕೆ ಆಯ್ತಾ ಒಂಜಿ ಕಾಸು ಒಂಜಿ ಬರ್ರ ಇತ್ತು ನಂಚ ಏರಿ ಹಲೋ ಅತ್ತ ಸರ್ ಇರ್ನ ಪಂಡ ಇರ್ನ ಕಾಸು ಕೊಡ್ತುಜೇರಿ ದಯಪಂಡ ಇರ ಗಿಫ್ಟ್ ಅದು ಕೊಡ್ತೀರಿ 4 ದಿನ ಕೊರ್ಪೆ ಬಂತೀರಿ ಮೂಜಿ ಸರಿ ಗೆತ್ತಂಪೋತೀರಿ ಅಂಚ ಏಪ ರಿಟರ್ನ್ ಕೊರ್ಪಾರ ಅಂದೆ ಆಯ್ತಾ ಕಾಸು ಏರ್ ಫ್ರೆಂಡ್ ಬಲ್ಲೆ ಫೋನ್ ನಂಬರ್ ಕೊರಿಯರುತ್ತೆ ಫೋನ್ ಮಾಡಿದ್ರೆ ಬಂದ್ಲೆ ಬಂದು ಆರೆ ಗೊತ್ತಿದ್ದಾರೆ. ಅದು ಆಕ್ಚುಲಿ ವಿ ಆರ್ ಕಾಲಿಂಗ್ ಫ್ರಮ್ Redmi 4S ಕಂಪನಿ ಸರ್. ಅವು ಕಾಸು ಬರ್ರಾಗಿತ್ತು ನೀರ್ನ ಅಂಚಾದ ನೀರೇ ಕಾಲ್ ಮಾಡ್ತೀನಿ. ಏರ್ ಪಾತ್ರೆನು ಒಂದ್ರೆ ಗೊತ್ತಾಂಡ ಅಂಚೆ ಆನ್ ಲಂಚ ಬಂದಿದ್ದು ಏರ್ ಪಾತ್ರೆನು ಅವೇ ಫ್ರೆಂಡ್ ಏರ್ ಸರ್ ಇರ್ನ ಫ್ರೆಂಡ್ ಏರ್ ಫೋನ್ ಸರ್
ಅತ್ತೆ ಸರ್ ಇರ್ನ ಕಾಸು ಬೈಜಿ ಇರ್ ಇಂಚ ಮಲ್ತಾಡೆ ಇಂಚ ಒಂದು ಇತ್ತ ಫಾರ್ ಎಕ್ಸಾಂಪಲ್ ಇರೇಗೊಂದು ಚೈನ್ ಕೊರ್ಪೇರಿ ಇರ್ಲ ಗೋಲ್ಡ್ ಚೈನ್ ಇರ್ ಗೆತ್ತನೋರಿ ಆಯ್ತಾ ಕನ್ನೊಂದು ಬೈದಿನ ಚೈನ್ ಆತನ ಇರ್ ಗೆತ್ತನೋರಾ ನಂಬಿಕೆ ಉಂಡು ಆಕುಲು ಮಲ್ಲ ದಗಲ್ ಬಾಜಿಲ್ ಗೊತ್ತುಂಡೆ ಎಂಕ ಮಣಿ ದಾದ ಬನ್ನಿ ಗೊತ್ತುನೆ ಆಕುಲು ಬರ್ತದೆ ರಡ್ ರಡ್ ದಿನ ಕೊರ್ಪ ಅವು ಯತಿರಾಜ್ ಕೊರ್ಪೇರಿಂದು ಯತಿರಾಜ್ ಕಾಸು ಕೊರ್ಪೇರಿ ಎಂದ್ ಬಂಡೇರ್ ಅಂದ ಏಪ 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 ಐತ ಕೊರ್ಪಾರೆ ಬಾಡಿಗೆ ಜತ್ತಿ ಈ ರೀತಿ ಪಿರೋ ಕೊರ್ಪಾರ ಮೊಬೈಲ್ ಎಂಕ್ಲು ಪಿರೋಗೆ ಎತ್ತನು ಗಿಫ್ಟ್ ಗೆತ್ತನು ದಾಯಕ್ ಬನ್ಲೆ ಗಿಫ್ಟ್ ಗೆತ್ತನು ದಾಯಕ್ ಬನ್ಲೆ ಇರೆ 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 ಹಲೋ ಅತ್ತಿ ಹಲೋ ಎಕ್ಸ್ಕ್ಯೂಸ್ ಮೀ ಈ ರೀತಿ ಮೊಬೈಲ್ ಎಂಚಿಗೆ ತೊಂಡರಿ ಒಂಜಿ ಗಿಫ್ಟ್ ಇತ್ತ ಕೊಡ್ತನ್ ಬಂದು ಇರ್ ಪಿರ ಕೊರಡತ್ತೆ ಕಾಸು ಐತೆ ಕಾಸೆ ಪಗೋರ್ ಬರ್ಬರ್ಲೆ ಏ ಏ ಅತ್ತೆ ಹಲೋ ಏರಿ ಹಲೋ ಏ ಏ ಏ ಮಂಗ ಹಿಂಗೆ ನೋಡ್ತಾಜಿ ಏರ್ಮೆ ಏಕ ವಚನ ಪಾತ್ರ ಹಲೋ ಹಲೋ ವಾ ಕಡೆಕಾರ ಮಾರೆ ಓ ಅಣ್ಣ ಹಲೋ ವಾ ಕಡೆಕಾರ ನಿಕಲ್ನ ಯಾನ್ ಫೀಡ್ಬ್ಯಾಕ್ ಗೆತ್ತನ್ರೆ ಕಾಲ್ ಮಾಡ್ದೆ ಮಾರೆ ಅಧಿಕ ಪಾತ್ರ ಎಂದುಲ್ಲಾರಿ ಅಣ್ಣ ದೇರ್ಪ್ಲೆ ದೇರ್ಪ್ಲೆ ಹೆಂಗ್ಲೆ ತೋಜಿ ಇರೆಲ್ಲ ತೋಜಿ ದೇರ್ಪ್ಲೆ ದೇರ್ಪ್ಲೆ ಏನೋ ಕೊರಡು ಓವು ಹಾ ಒನಸು ಒಂದುತ್ತ ಕಡೆತನ ಏರ್ನ ಒನಸ್ ಇರ್ರೋನಾ ಹಲೋ ಈರ್ ಏನಡ ಬಾತಿರ್ಲಿ ಈರ್ ಪನಿ ಏನ ಮರ್ಯಾದೆ ಕೊಡ್ತು ಬಾತಿರ್ಲಿ ರೆಡ್ಮಿ 4S ದ ಫೀಡ್ಬ್ಯಾಕ್ ಗೆತ್ತೊಂದುಲ್ಲ ಈರ್ ಕಾಸು ಕೊಡ್ತು ಜಾರ ಈರ್ ಕಾಸು ಯಾಪ ಕೊರ್ಪಾರ ಬಲ್ಲೆ ಇಜನ ಇಲ್ಲ ಬತ್ತ ಪೊಗ್ಗುದ ಕಾಸು ಗೆತ್ತನ್ ರೆಂಡು ಅಂದಂದ್ ಕಾಸು ಅತ್ತೆ ಎಂಕುಲು ಇತ್ತೆ ಇಲ್ಲ ಬತ್ತ ಪೊಗ್ಗುವ ಗೊತ್ತಾಡತ್ತ ಲೋನ್ ಏ ಮಂಗ ಮಂಗ ಅಂತ ಬರೋಡ್ಚಿ ಎಂಕುಲು ಫೀಡ್ಬ್ಯಾಕ್ ಗೆತ್ತಂದ್ರೆ ಕಾಲ್ ಮಾಡ್ತೀನಿ ಎಕ್ಸ್ಕ್ಯೂಸ್ ಮೀ ಯತಿರಾಜ್ ಯತಿರಾಜ್ ಇತ್ತನೆ ಬರ್ಪ ಎಂಕುಲು ಇಲ್ಲಾಗ ಎಂಕುಲು ಇತ್ತ 4 ಜನ ಬರ್ಪ ಹಲೋ ಎಕ್ಸ್ಕ್ಯೂಸ್ ಮೀ ಮೊಬೈಲ್ ಬ್ಲಾಕ್ ಮಲ್ತಂದುಲ್ಲ ಅವೇ ಓ ಜಾಸ್ತಿ ಉಂಡು ಜಾಸ್ತಿ ಬಂಡ ಇರನ್ ತುಂಬರಾಗತ್ತೆ ಬರ್ಪಿನಿ ಅಂಕುಲು ಹಲೋ ಇರ ಮೊಬೈಲ್ ಬ್ಲಾಕ್ ಮಲ್ತಂದುಲ್ಲ ಆತೆ ಅವೇ ಮೊಬೈಲ್ ಇರಿಗೆ ಆಪುಣ್ಣ ಪಿರಾಕೋರ್ಲೆ ಅವೇ ಆಪುಣ್ಣ ಪಿರಾಕೋರ್ಲೆ ಇರದಾಲ ಬೇಲೆಜ್ಜಾ ಎಂಕಲ್ಲ ಟೈಮ್ ಬರೋ ಬೇಸ್ ಮಲ್ತಂದುಲ್ಲ ಇರದಾಲ ಬೇಲೆ ನಿಜ ಇತ್ತೆ ಏರನ್ ಪಾತ್ರಂದುಲ್ಲ ರೀ ಏರು ಒಂಜನ ಪುದರ್ ಬನ್ಲೆ ತುಗ ಪುದರ್ ಬನ್ಲೆ ನಿನ್ನ ಕಾಲ್ ಸೀದಾ ಕಾಲ್ ಬರ್ಬೋದು ಎಮರ್ಜೆನ್ಸಿಗೆ ಆನೆ ಬಂತ ನಿಕ್ ಮಾಗ ಎಂಚ ನಿನ್ನ ಕಾಲ್ ಬರ್ಬೋದು ಎಮರ್ಜೆನ್ಸಿ ಕಾಲ್ ಬರ್ಬೋದು ನಿಂಗೆ ಆನೆ ಬಂತ ಮಗ ನಿಕ್ ಎಮರ್ಜೆನ್ಸಿ ಬರ್ಪುಣ ನಿನ್ನ ಕಾಲ್ ಎಮರ್ಜೆನ್ಸಿ ಬರ್ಬೋದು ನಮಸ್ತೆ ನಮಸ್ತೆ ಯತಿರಾಜ್ ನಮಸ್ತೆ ನಮಸ್ತೆ ಎಮರ್ಜೆನ್ಸಿ ಕಾಲ್ ಮಾಡ್ತು ನಮಸ್ತೆ ನಮಸ್ತೆ ಯಾನ್ ಕಾರ್ತಿಕ್ ಬಂದ್ ಸ್ಪಂದನ ಟಿವಿ ಹಿಡ್ದು ಕಾಲ್ ಮಲ್ತಂದುಲ್ಲ ಕಿರಿಕಿರಿ ಮಸ್ಕಿರಿ ಇರೇನ್ ಪ್ರ್ಯಾಂಕ್ ಮಲ್ತೀನಿ ಎಕಡ್ ದಿಂಚಿ ಚೇತನ್ ಬಂದಿರ್ನ ನಂಬರ್ ಕೊರ್ನಿ ದೇವರ ಅಂಚ ಅಂಚ ಸೊ ಅತ್ತಿ ಎಕಡ್ ಪಾತ್ರ ಇರುತ್ತೆ ಏರ್ ಪಂದಿರ್ ಪಾತ್ರ ಅಂತಾರೆ ಪಣ ಎಕಂಚಿ ಪನೊಂದಿತ್ತಾರ ಎಂಕ್ ನಿನ್ನ ಪುದರ್ ಗೊತ್ತುಂಡು ಅಂಚೆ ಇಂಚ ಅವು ಏರಾದುಪ್ಪು
ಓ ಅಂಚೆ ಆಯ್ತಾ ಮಸ್ತ್ ಅಂತ ಇನ್ನು ಫ್ರೆಂಡ್ಸ್ ಗ್ರೂಪ್ ದಾಕಲ್ನ ಕಾಲ್ ಬರೋದೇ ಅಪ್ಪ ನಿಂಚ ಅದೇ ಹ್ಯಾಪಿ ಬರ್ತ್ಡೇ ಸರ್ ಹೆಲ್ಪ್ ಮಾಡ್ಲ ಸರ್ ಹಿಂಗ ಥ್ಯಾಂಕ್ಸ್ ಓನ್ ಕ್ಲಾಸ್ ಗಿಫ್ಟ್ ಕೊಡ್ತೇವೆ ಸರ್ ಮೊಬೈಲ್ ಬರ್ತ್ಡೇ ಅಂತ ಓ ಸರ್ ಚೇತನ್ ಸರ್ ಓನ್ ಕಾಸು ಗಿಫ್ಟ್ ಕೊಡ್ತಾರೆ ಸರ್ ಬರ್ತ್ಡೇಗೆ ಹಂಗ ಥ್ಯಾಂಕ್ಸ್ ಸರ್ ಇರೋ ಸೈಡ್ ಹಿಡಿದು ಓಕೆ ಎನ್ನ ಸೈಡ್ ಮಸ್ತ್ ಥ್ಯಾಂಕ್ಸ್ ಬರೋದು ಯಾರಿಗೆ ಚೇತನ್ಗೆ ಓಕೆ ಬಟ್ ಒಂದು ಮಲ್ತೀನಿ ಪ್ರಾಂಕ್ ದಾಲ ಬೇಜಾರ್ ಮಲ್ಪಡ್ಚಿ ಮತ್ತೆ ಖುಷಿ ಒಂದು ಗೊತ್ತಾನ ಅಭಿ ಇರುವಂತ ಬಿಸಿ ಇತ್ತಾರ ಅಂತ ಹೆಚ್ಚಿನ ಅಂಶ ಓಕೆ ಮಲ್ಲೇಜಿ ಇಂಚಿನ ಫ್ರೆಂಡ್ಸ್ ನಾಕಲ್ಲ ನಂಬರ್ ಕೊರ್ರೆಗೆ ಇತ್ತನ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡ್ಪೋಲಿ ಓಕೆ ಸರ್ ಓಕೆ ಯತಿರಾಜ್ ಬಾಯ್ ವೀಕ್ಷಕರೇ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಿರಿಕಿರಿ ಮಸ್ಕಿರಿ ಸೊ ವಿಶೇಷ ಕಾರ್ಯಕ್ರಮ ಆ್ಯಂಡ್ ಈ ಒಂದು ಕಾರ್ಯಕ್ರಮದ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸೊ ಯಾರಿಗಾದರೂ ಪ್ರ್ಯಾಂಕ್ ಮಾಡಬೇಕಾದ್ರೆ ಪ್ರ್ಯಾಂಕ್ ಮಾಡೋಣ ಸೊ ಈ ಒಂದು ವಾಟ್ಸಪ್ ನಂಬರ್ ನಮ್ಮ ಡಿಸ್ಪ್ಲೇಯಲ್ಲಿದೆ ಸೊ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ವಾಟ್ಸಪ್ ವಿತ್ ಡೀಟೇಲ್ಸ್ ಸೆಂಡ್ ಮಾಡಿ ಯಾಕಂದರೆ ನೀವು ಕಳಿಸ್ತೀರಾ ಬಟ್ ನೀವು ಅವರಿಗೆ ಏನಾಗಬೇಕು ಫ್ರೆಂಡ್ಸಾ ಬ್ರದರಾ ಸಿಸ್ಟರಾ ಇದೆಲ್ಲ ಟೋಟಲ್ ಆಗಿ ಒಂದು ಹೇಳಿ ಯಾಕಂದರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಯಾಕಂದರೆ ನಿಮ್ಮ ಹೆಸರನ್ನು ನಾವು ಹೇಳ್ತೀವಿ ಲಾಸ್ಟಿಗೆ ನಿಮ್ಮ ನಂಬರ್ ಯಾರು ಕೊಟ್ಟಿರೋದು ಅಂತ ಸೊ ಹಾಗಾಗಿ ಒಂದು ಡೀಟೇಲ್ಸ್ ಕೊಡಬೇಕಾದ್ರೆ ನಿಮ್ಮ ಅಂದರೆ ರಿಲೇಷನ್ಶಿಪ್ ಏನು ಅಂತ ಕರೆಕ್ಟಾಗಿ ಹೇಳಿ ಆ್ಯಂಡ್ ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ರಾಕೇಶ್ ಸೊ ರಾಕೇಶ್ ಅವರು ಒಂದು ಕಾಮಿಡಿ ಆ್ಯಕ್ಟರ್ ಅಂತ ಹೇಳ್ಬೋದು ಸೊ ಇವರ ನಂಬರ್ ಕೊಟ್ಟಿರೋದು ಜೀವನ್ ಸೊ ಜೀವನ್ ಅವರು ಹೇಳಿದ್ದಾರೆ ರಾಕೇಶ್ ಅವರನ್ನು ಪ್ರ್ಯಾಂಕ್ ಮಾಡಬೇಕು ಅಂತ ಯಾವ ಥರ ಕಾನ್ಸೆಪ್ಟ್ ಅಂದರೆ ಫಿಲ್ಮ್ಗೆ ಸೆಲೆಕ್ಷನ್ ಆಗಿದ್ದಾರೆ ಸೊ ಹಾಗಾಗಿ ನಮ್ಮ ಫಿಲ್ಮಲ್ಲಿ ನೀವು ಆ್ಯಕ್ಟ್ ಮಾಡಬೇಕು ಹೀಗೆ ಇದ್ದೀರಾ ಹಾಗೆ ಇದ್ದೀರಾ ಏನಾದರೂ ಒಂದು ಸ್ವಲ್ಪ ಸೇರಿಸ್ಕೊಂಡು ಒಂದು ಸ್ವಲ್ಪ ಒಳ್ಳೆ ಕಾನ್ಸೆಪ್ಟ್ ಮಾಡಿಕೊಂಡು ಅವರನ್ನು ಪ್ರ್ಯಾಂಕ್ ಮಾಡಬೇಕು ಅಂತ ನಮ್ಮ ಜೀವನ್ ಅವರು ಹೇಳಿದ್ದಾರೆ ಹಲೋ ನಮಸ್ತೆ ಹಲೋ ರಾಕೇಶ್ ಅಲ್ವಾ ನಮಸ್ತೆ ಇದು ಸತೀಶ್ ಮಾತಾಡ್ರಿ ನಾನು ಸತೀಶ್ ಕುಡ್ಲಾಡ್ ಪಾತ್ರ ಅಂದ್ರಲ್ಲಾನೆ ಇನ್ನ ನಂಬರ್ ಇಸ್ಮಾಯಿಲ್ ಕೊರೀರಿ ಇಸ್ಮಾಯಿಲ್ ಶಮೂರ್ ಶೆಡ್ಡೆ ಅವೇ ಇರು ಐಟು ಆಕ್ಟ್ ಮಾಡ್ದಾರತ್ತೆ ಇರು ನನ್ನೊಂದು ಕಾರ್ತಿಕತೆ ಬಂದ್ಲೆ ಹಲೋ ಕಾರ್ತಿಕ್ ಬಂದ್ಲೆ ಹಲೋ ನಮಸ್ತೆ ನಮಸ್ತೆ ಕಾರ್ತಿಕ್ ಬಂದ್ಲೆ ಏರ್ ಕಾರ್ತಿಕ್ ಬಂದ್ಲೆ ಕಾರ್ತಿಕ್ ಸೊನ್ನೆ ಹಲೋ ಮೇರೆ ಇಸ್ಮಾಯಿಲ್ ಕೊರೀರಿ ನಂಬರ್ ಬಂದ್ಲೆ ಅವೇ ಎಂಕಲ್ನ ಫಿಲ್ಮ್ ಒಂದುಂಡು ಲುಂಗಿ ಐಕ್ ಸೆಲೆಕ್ಷನ್ ಅವ್ರ ಇತ್ತು ನಂಚ ಸೊ ರೆಡ್ಯುಲರ್ ಇರಿ ಐಕ್ ಬರ್ರಾಗ ಅವು ಮೇ ಬಿ ನೆಕ್ಸ್ಟ್ ಮಂತ್ ಆತ ಒಂಜಿ 2 ಮಂತ್ಸ್ ಬಿಡ್ತು ಮುಹೂರ್ತ ಉಂಡಾಯ್ತಾ ಆಯ್ತಾ ಸೊ ಇನ್ನೊಂದು ಆಡಿಷನ್ಸ್ ಗೆಪ್ಪರಿಗಿತ್ತಾನೆ ಅವೆಲ್ಲಂಜಿ ಆಡಿಷನ್ ಉಂಡು ಬಲೆ ಅವು ನೆಕ್ಸ್ಟ್ ಮಂತ್ 17th ಆಡಿಷನ್ ಎಲ್ಲ ಹೌದು ಸರ್ ಆಡಿಷನ್ ಎಲ್ಲ ಹೆಂಗ ಅರ್ಷಿತ್ ಡೈರೆಕ್ಟರ್ ಐತೆ ಮೆಸೇಜ್ ಮಲ್ತೆ ಅತ್ತ ಅಸೋಸಿಯೇಟ್ ಡೈರೆಕ್ಟರ್ ಪಣ ಕಾಮಿಡಿ ದಕ್ಕಲಿಗೆ ನೆಕ್ಸ್ಟ್ ಮಂತ್ ಹಂಗೆ ಆಲ್ರೆಡಿ ವಾಟ್ ಆಯ್ತು ಮಾರೆ ಎಂಕುಲು ಆಲ್ರೆಡಿ ಸೆಲೆಕ್ಟ್ ಕಾರ್ತಿಕ್ ಯಾವ ಸರ್ ಎಂಕುಲು ಆಲ್ರೆಡಿ ಸೆಲೆಕ್ಟ್ ಮಾಡ್ದ ಸೆಲೆಕ್ಟ್ ಮಾಡ್ತಾ ಇರ್ಬೇಕು ಕಾಮಿಡಿ ಆಕ್ಟರ್ಸ್ ನಗಲೇನೆ ಮಲ್ತೊಂದು ಲಂಚ ಸೊ ನೆಕ್ಸ್ಟ್ ಮಂತ್ ಬರಲ್ಲತೆ ಬರಲ್ಲ ಗೊತ್ತಾಗಿ ಬರ್ರಿ ಫಾರಿನ್ ಶೂಟಿಂಗ್ ಸರ್ ನಮಸ್ತೆ
ಇರ ಗೊತ್ತಾಣ ಅದಾ దాని మరి తొంగిరంత ఒత్తిడి ఒత్తిడి ఓకే 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 యాని మంగ్యాప అందు ಮಂಗೆ ಬಣ್ಣ ಇಂಕಲು ಈ ಫೀಲ್ಡ್ ಬಲ್ಲಗನೆ ಮಂಗೆ ಆತ ಮಂಗೆ ಹೊಡಿ ಕರೆಕ್ಟ್ ಸೊ ಇರ ನಂಬರ್ ಕೋರ್ನಿ ಜೀವನ್ ಅವೇ ಜೀವನ್ ಅಂಬಾಗಿಲ್ ಮೋಸ್ಟ್ಲಿ ಜೀವನ್ ಅಂಬಾಗಿಲ್ ಇರ ಇರ ಚೂರು ಒಂತೆ ಪ್ರಾಂಕ್ ಮಲ್ಪರ್ಗೆ ಪಿದಾಣಿ ಬಟ್ ಆಯ್ ಜೀವ್ ಎಂಕಲ್ ಬಂದ 4 ವರ್ಷ ಪಿರಿಯಡ್ ಪ್ರಾಂಕ್ ಅದ ಆತವು ಓಕೆ ಓಕೆ ಸೂಪರ್ ಇರಡ ಮಾತಾಡಿ ಬಾರಿ ಖುಷಿ ಅಂಡ್ ರಾಕೇಶ್ ಇಂಜನ್ ಉಪ್ಪಾಡು ಬಾರಿ ತುಳು ಫಿಲ್ಮ್ ಇಂಡಸ್ಟ್ರಿ ಒಂಜಿ ಮಲ್ಲ ಆಕ್ಟರ್ ಅವಡಿರು ಅವೇ ಓಕೆ 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 ರಾಕೇಶ್ ಅಂದ ತಿಕ್ಕಗ ಓಕೆ ಸರ್ ಬಾಯ್ 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 ಸೊ ವೀಕ್ಷಕರೇ ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಭಾಗ್ಯ ಸೊ ಇವರ ನಂಬರ್ ಕೊಟ್ಟಿರೋದು ಕಾರ್ತಿಕ್ ಅಂತ ಸೊ ಕಾರ್ತಿಕ್ ಅವರು ಹೇಳಿದ್ದಾರೆ ಇವರು ಯಾವ ಥರ ಆದರೂ ಮಾಡಿ ಒಂದು ಭಾಗ್ಯ ಅವರನ್ನು ಪ್ರ್ಯಾಂಕ್ ಮಾಡಬೇಕು ಅಂತ ಸೊ ಕಾನ್ಸೆಪ್ಟ್ ಏನಿಲ್ಲ ಸಿಂಪಲ್ ಆಗಿದೆ ನಂದು ಮತ್ತು ಇನ್ನೊಬ್ಳದ್ದು ಲವ್ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿ ಸೊ ಆ ಹುಡುಗಿಗೆ ಇವಳು ಭಾಗ್ಯ ನನ್ನ ಬಗ್ಗೆ ಎಂಥದೋ ಹೇಳಿದಾಳೆ ಸೊ ಅವಳಿಗೆ ನನ್ನ ಮೇಲೆ ಸಿಟ್ಟು ಬಂದಿದೆ ಸೊ ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಭಾಗ್ಯ ಅವರನ್ನು ಸೊ ಪ್ರ್ಯಾಂಕ್ ಮಾಡೋಣ ನೋಡೋಣ ನಮ್ಮ ಭಾಗ್ಯ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ ಬನ್ನಿ ಹಲೋ ಹಲೋ ನಮಸ್ತೆ ಭಾಗ್ಯ ಅಲ್ವಾ ಏನ್ ಗೊತ್ತಾ ಈ ಪೂಜಾ ಹತ್ರ ಏನ್ ಹೇಳಿದ್ರಿ ನನ್ನ ಬಗ್ಗೆ ಅಲ್ಲ ನಾನು ಸನತ್ ಅಂತ ಹೌದೌದು ಸನತ್ ನೀವು ಪೂಜಾ ಹತ್ರ ನನ್ನ ಬಗ್ಗೆ ಏನ್ ಹೇಳಿದ್ರೆ ಹೇಳಿ ಭಾಗ್ಯ ಅವ್ರು ಹೇಳಿ ಅಲ್ಲ ನೀವು ಈ ತರ ಮಾಡ್ಬೋದಾ ನಿಮ್ಮ ಫ್ರೆಂಡ್ ಪೂಜಾ ಬರ್ತ್ಡೇ ಆಯ್ತಲ್ಲ ಮೊನ್ನೆ ಅವಳದು ನಾವು ತುಂಬಾ ಕ್ಲೋಸ್ ಇದ್ದೇವೆ ನನ್ ಬಗ್ಗೆ ನೀವು ಹೇಳಲಿಕ್ಕೆ ಇಷ್ಟು ಧೈರ್ಯ ಹೇಗೆ ಬಂತು ನಿಮ್ಗೆ ನೀವು ಹೀಗೆ ಮಾಡ್ಬೋದಾ ಅಲ್ಲ ನಾನು ಸನತ್ ಅಂತ ಉಡುಪಿಯಿಂದ ಬಟ್ ನೀವು ಈ ತರ ಮಾಡ್ಬೋದಾ ಅಂತ ಕೇಳುದು ನಾನು ಪೂಜಾ ಹತ್ರ ನನ್ ಬಗ್ಗೆ ಒಟ್ಟಾರೆಯಾಗಿ ಹೇಳುದು ಕರೆಕ್ಟ್ ನಿಮ್ದು ಭಾಗ್ಯ ಪಡಿಯಾರೆ ಬಟ್ ನಿಮ್ಮ ಒಂದು ಪೂಜಾ ನಿಮ್ ಫ್ರೆಂಡ್ ಅಲ್ವಾ ಅಲ್ಲ ತಮಾಷೆ ಮಾಡೋದಂದ್ರೆ ಈ ತರ ಎಲ್ಲ ಮಾಡ್ಬೇಕು ನಂಗೆ ಕೋಪ ಬರ್ತದೆ ಯಾರು ನೀವು ಅಲ್ಲ ಕೋಪ ನಂಗೆ ಬರುದ್ರಿ ಯಾಕಂದ್ರೆ ನೀವು ನನ್ ಬಗ್ಗೆ ಈ ತರ ಹೇಳಿದ್ರಲ್ವಾ ನೀವು ವಾಟ್ ರೈಟ್ ಯು ಹ್ಯಾವ್ No, who are you first of all? I have no clue as to who Sanat is. So I definitely didn't speak about you. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನೀವು ಒಂದು ಹುಡುಗಿ ಹತ್ರ ಒಬ್ಬ ಅಷ್ಟು ಕ್ಲೋಸ್ ಇದ್ದವ್ರ ಬಗ್ಗೆ ಜಾಸ್ತಿ ನಮ್ಮ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಬಾರ್ದ್ರಿ ನೀವು ಭಾಗ್ಯ ಅವರೇ ಈಗ ನಿಮ್ಮ ಬಗ್ಗೆ ಅವ್ರ ಹತ್ರ ಮಾತಾಡಿದ್ರೆ ನೋಡಿ ಕುಡ್ದು ಎಲ್ಲ ಮಾತಾಡಿದ್ರೆ ಇನ್ನೂ ಜಾಸ್ತಿ ಮಾತಾಡ್ತೇವೆ ನಾವು ಇದು ನಾರ್ಮಲ್ ಸ್ಟೇಜ್ ಅಲ್ಲಿ ಈಗ ಮಾತಾಡ್ತಿದ್ದೇವೆ ಭಾಗ್ಯ ಅವರೇ ಇದು ಬಾಲು ಅವರ ಯಾರು ನೋಡಿ ನಂಗೆ ಟೈಮ್ ಇಲ್ಲ ಐ ಹ್ಯಾವ್ ಆಲ್ರೆಡಿ ವೇಸ್ಟೆಡ್ ಲಾಟ್ ಆಫ್ ಟೈಮ್ ವಿತ್ ಪೂಜಾ ನಾವು ಅವಳ ಹತ್ರ ಮಾತಾಡಿ ಸಾಕಾಯ್ತು ನಂಗೆ ನಾನು ಹಾಗೆಲ್ಲ ಹೀಗೆಲ್ಲ ಅಂತ ಎಲ್ಲ ನೀವು ನಿಮ್ಗೆ ಯಾಕ್ರಿ ಇದೆಲ್ಲ ನೋಡಿ ನೀವು ಈ ತರ ನಗಾಡ್ಬೇಡಿ ನಂಗೆ ನೀವು ನಗಾಡಿದ್ರೆ ನಂಗೆ ಸಿಟ್ಟು ಬರ್ತದೆ ಗೊತ್ತಾಯ್ತಲ್ಲ ನೀವು ಒಟ್ರಾಸಿ ಮಾತಾಡೋದು ಬೇಡ ಆಯ್ತು ಒಂದು ಹುಡುಗನ ಲೈಫ್ ಹಾಳು ಮಾಡ್ತೀರಲ್ಲ ನೀವು ಯಾರಂತ ಗೊತ್ತಿಲ್ಲ ಮಾರೇ ನೀವು ನಿಮ್ಮ ಆಫೀಸಿನ ಹೊರಗೆ ನಿಂತ್ಕೊಂಡಿದ್ದೇನೆ ನೀವು ಬರ್ತೀರಾ ಈಗ ಆಫೀಸ್ ಹೊರಗೆ ನಿಂತಿದ್ದೀರಾ ಹೋಗಿ ಥರ್ಡ್ ಫ್ಲೋರಿಗೆ ಹೋಗಿ ನಮ್ಮ ಆಫೀಸ್ ಉಂಟಲ್ಲಿ ಎಲ್ಲಿ ಸಾರಿ ಕಟ್ ಮಾಡ್ತೇನೆ ಎಕ್ಸ್ಕ್ಯೂಸ್ ಮೀ ನಿಮ್ಗೆ ಹಾಗಾದ್ರೆ ಧೈರ್ಯ ಇಲ್ಲ ಅಂತ ಆಯ್ತು ಅಲ್ಲ ಹಾಗಾದ್ರೆ ನೀವು ಮಾತಾಡಿದ ಹೌದು ಪೂಜಾ ಹತ್ರ ಹಲೋ ನಿಮ್ದು ಆಫೀಸ್ ಪೋಸ್ಟ್ ಆಫೀಸ್ ಹತ್ರ ಅಲ್ವಾ ನಿಮ್ಗೆ ಭಾಷೆ ಅಲ್ವಾ ನಾನು ಕಾಲ್ ಮಾಡುದು ಸನತ್ ನೀವು ಒಟ್ಟಾರೆ ಮಾತಾಡಬಾರ್ದು ಪೂಜಾ ಹತ್ರ ನನ್ನ ಬಗ್ಗೆ ನಂಗೆ ಹೇಳಿದವ್ರೆ ಯಾರು ಪೂಜಾವಾ ಪೂಜೆ ನಾವು ಈಗ ಮಾಡುವ ಕಾನ್ಫರೆನ್ಸ್ ಕಾಲ್ ಮಾಡುವ ಕಾನ್ಫರೆನ್ಸ್ ನಂಗೆ ಅಗತ್ಯ ಇಲ್ಲ ಗೊತ್ತಾಯ್ತಲ್ಲ ತಮಾಷೆ ಹೇಗೆ ಪುನಃ ಕಾಲ್ ಮಾಡಿ ಕೇಳಿದ್ರೆ ನಿಮ್ಗೆ ಕನ್ನಡ ಬರೋದಿಲ್ವ ಮಾರ ಎಂತ ಹಲೋ
ಒಬ್ರು ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ತಮಾಷೆ ಇದು? ಇದು ಎಂತ ಭಯಂಕರ ತಮಾಷೆ ಏನಿದು? ಭಾಷೆ ಇಲ್ವಾ ನಿಮ್ಗೆ? ಅಲ್ಲ ಭಾಷೆ ಇಲ್ಲ, ನಮ್ಗೆ ಭಾಷೆ ಉಂಟು, ನಿಮ್ಗೆ ಭಾಷೆ ಉಂಟು. ಹಲೋ ನಾ ಎಂತ ಮಾಡಿದ್ದೇನೆ? ಅಲ್ಲ ನೀವು ಈ ತರ ಮಾಡ್ಬಾರ್ದು, ಗೊತ್ತಾಯ್ತಲ್ಲ? ನೀವು ಫಸ್ಟ್ ಕರೆಕ್ಟ್ ಥಿಂಕ್ ಮಾಡಿ ಕಾಲ್ ಮಾಡಿ ಮಾಡುದಿದ್ರೆ. ಅದೇ ಥಿಂಕ್ ಮಾಡಿ ಕಾಲ್ ಮಾಡ್ಬೇಡಿ. ಥಿಂಕ್ ಮಾಡಿ ಮಾತಾಡಿದ್ರಿ ನಿಮ್ಮ ಹತ್ರ. ಹಾ, ನಾನೀಗ ದೇವಸ್ಥಾನದಲ್ಲಿ ಇದ್ದೇನೆ, ಹೀಗೆಲ್ಲ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ನೀವು ಎಲ್ಲ ಸೇರಿ ಬೇರೆ, ನಮ್ಗೆ ಅಗತ್ಯ ಇಲ್ಲ, ಗೊತ್ತಾಯ್ತಲ್ಲ? ನಿಮ್ಗೆ ಅಗತ್ಯ ಇಲ್ಲ, ನಂಗೆ ಅಗತ್ಯ ಇಲ್ಲ ನಿಮ್ಮ ಹತ್ರ ಮಾತಾಡು. ನಿಮ್ಗೆ ಯಾರು ಹೇಳಿಲ್ಲ ಪೂಜನೆ ಹತ್ರ? ನೀವು ಇಂತೆಲ್ಲ ಕೆಲಸ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗುದಲ್ಲ? ಎಂತ ಮಾರೆ, ಯಾರು ಮಾರೆ ನಿಮ್ಗೆ ಹೇಳಿದ್ದು ಪೂಜನೆ ಹತ್ರ ಮಾತಾಡಿದೆ ಅಂತ? ನೀವು ಇಂತೆಲ್ಲ ಕೆಲಸ ಮಾಡಿ ಎಲ್ಲ ದೇವರ ಹತ್ರ ಹೋಗಿ ಪಾಪ ಎಲ್ಲ ಕಳಿಯುದಲ್ಲ? ಅಲ್ಲ, ನೀವ್ ಯಾರೀಗ ತಮಾಷೆ ಮಾಡುದಾದ್ರೆ ಓಕೆ, ನಂಗೆ ಸಿಟ್ಟು ಬರ್ತಾವ್, ನೀವ್ ಯಾರಂತ ಹೇಳಿ. ಸಿಟ್ಟು ನಂಗೆ ನೋಡ್ಬೇಕು ನಿಮ್ದು ಸಿಟ್ಟು, ಎಂತ ಭಯಂಕರ ಸಿಟ್ಟ ನಿಮ್ದು, ಹೌದಾ ರೀ? ಅಲ್ಲ ಮಾರೆ, ನಿಮ್ಗೆ ನಂಬರ್ ಯಾರು ಕೊಟ್ಟು? ನೀವು ಮಾರಗಿರ ಎಲ್ಲ ಹೇಳ್ಬೇಡಿ. ಎಂತ? ಹಲೋ, ಯಾರದು? ಯಾರು? ನೀವ್ ಯಾರು? ಸನತ್. ಯಾವ ಸನತ್? ಸನತ್ ಉಡ್ಪಿದ್ ಮಾರ್ರೆ, ನೀವ್ ಎಂತ? ಹೌದು, ಪೂಜೆ ಎಂತ ಹೇಳಿದ್ಲು? ನಂಗೆ ನೀವು ನನ್ ಬಗ್ಗೆ ಎಲ್ಲ ಹೇಳಿದಾರಂತೆ. ಎಂತ ಒಟ್ರಾಶಿ ಹೇಳಿದ್ರೆ ನಿಂತೆ? ನೀವ್ ಯಾರಂತ ನೀವು ಗೊತ್ತಿಲ್ಲ? ಅಲ್ಲ, ನನ್ನ ಗ್ರೇಡ್ ಅಂತ ಗೊತ್ತುಂಟಾ? ಎಂತ? ನಂದು ಗ್ರೇಡ್ ಎಷ್ಟು ಉಂಟು ಗೊತ್ತುಂಟಾ? A+. ನಿಮ್ಮಂತವ್ರು ನಂಗೆ ಲೈನ್ ಹೊಡಿತಾರೆ, ಗೊತ್ತುಂಟಾ? ಹಲೋ, ಎಂತ ಇದು ಕಾಲ್ ಕಟ್ ಮಾಡುದು ಎಂತಕ್ಕೆ ನೀವು? ಹಲೋ ಹಲೋ, ಭಾಗ್ಯವ್ರೆ ನಮಸ್ತೆ. ಇದು ಟೆಂಪಲ್ ಅಲ್ಲಿ ನಾನು ಕೂತ್ಕೊಂಡು ಹಾಗೆ ಬಾಡುವದ್ರಲ್ಲಿ ನಿಮ್ಮ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ? ಹಾಗೆ ನಿಮ್ಗೆ ಸ್ವಲ್ಪ ಬೈಯೋದ್ ಬೇಡ ಅಂತ ಇದ್ರ ಸರಿ ಬೈತಿದ್ದೆ. ಓಕೆ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೇನೆ, ಕಾರ್ತಿಕ್ ಅಂತ. ಓಕೆ, ತುಂಬಾ ಜಾಸ್ತಿ ಕಾಟ ಕೊಡುದಲ್ಲ ಹುಡುಗಿಯರಿಗೆ? ಯಾವ್ದು ಕಾರ್ತಿಕ್ ಅನ್ನೋ ಹೆಸರು ಜಾಸ್ತಿ ಕಾಟ ಕೊಡುದಲ್ಲ ಹುಡುಗಿಯರಿಗೆ? ಅದೌದು ಕರೆಕ್ಟ್. ಬಟ್ ನಿಮ್ಮ ನಂಬರ್ ಕೊಟ್ಟಿರೋದು ಕಾರ್ತಿಕ್ ಅವ್ರೆ. ಅದು ಗೊತ್ತಾಯ್ತು. ಆಯ್ತಾ? ಓಕೆ, ಬೇಜಾರ್ ಮಾಡ್ಬೇಡಿ. ಇಲ್ಲ ನಿಮ್ಗೆ ಬೇಜಾರಾಗ್ಲಿಲ್ಲ? ಇಲ್ಲ, ನಂಗೆ ಹುಡುಗರು ಜಾಸ್ತಿ ಬೈದ್ರೆ ಬೇಜಾರ್ ಆಗಲ್ಲ, ಖುಷಿ ಆಗುತ್ತೆ ನಂಗೆ. ಓಕೆ, ಸೊ ಇದೇ ರೀತಿಯಾಗಿ ಖುಷಿಯಿಂದ ಇರಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಅವರ ನಂಬರ್ ಕೊಡ್ಬೇಕಂತ ಇದ್ರೆ ಈ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡ್ಬೋದು, ನಮ್ಮ ಡಿಸ್ಪ್ಲೇ ನಂಬರ್ ಅಲ್ಲಿ ಇದೆ. ಓಕೆ ಓಕೆ ಭಾಗ್ಯ ಅವರೇ, ಬಾಯ್. ಬಾಯ್. ಓಕೆ, ಸೊ ಲಾಸ್ಟ್ ನಮ್ಮ ಇವರು ಭಾಗ್ಯ ಅವರು ಪ್ರ್ಯಾಂಕ್ ಆದರು. ಸೊ ಕಾರ್ತಿಕ್ ಅವರು ನಂಬರ್ ಕೊಟ್ಟಿದ್ರು ಭಾಗ್ಯ ಅವರದ್ದು. ಬಟ್ ತುಂಬಾ ರ್ಯಾಶ್ ಆಗಿದ್ರು ಅವರು, ಯಾಕಂದರೆ ಅವ್ರಿಗೆ ಟೋಟಲಿ ಕನ್ಫ್ಯೂಸ್ ಆಯಿತು, ಯಾರು ಏನು ಯಾರ ಜೊತೆ ಹೇಳಿದ್ದೇನೆ, ಪೂಜಾ ಹಾಗೆ ಹೀಗೆ ಎಲ್ಲ ಅಂತ ಎಲ್ಲ ಹೆಸರು ಹೇಳಿದ್ವಿ. ಸೊ ಅವರ ಫ್ರೆಂಡ್ಸ್ ನಿಜವಾಗಿ. ಆ್ಯಂಡ್ ಕೆಲವೊಂದು ಸತಿ ಆ ಥರ ಆಗುತ್ತೆ ಸಿಚುವೇಶನ್. ನಾವು ಏನು ತಪ್ಪು ಮಾಡದಿದ್ರು ಕೂಡ ಬೇರೆಯವರು ಹೇಳ್ತಾರೆ ನೀವೇ ಮಾಡಿದ್ದು ಈ ಥರ, ಇದು ಮಾಡಿದ್ದು ಕರೆಕ್ಟ್ ಅಲ್ಲ ಅಂತ ಹೇಳ್ತಾರೆ. ಏನೇ ಇರಲಿ, ತುಂಬ ಖುಷಿ ಆಯಿತು ಇವತ್ತಿನ ಎಪಿಸೋಡಲ್ಲಿ. ಆ್ಯಂಡ್ ಇದೇ ರೀತಿಯಾಗಿ ಕಾಲ್ ಮಾಡ್ತಾ ಇರ್ತೀವಿ, ಕಿರಿಕಿರಿ ಮಾಡ್ತಾ ಇರ್ತೀವಿ ಈ ಒಂದು ಎಪಿಸೋಡ್ನಲ್ಲಿ. ಸೊ ಈ ಎಪಿಸೋಡನ್ನು ಯಾರೆಲ್ಲ ಮಿಸ್ ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಖಂಡಿತವಾಗಿ ಈ ಒಂದು ಎಪಿಸೋಡನ್ನು ನೋಡ್ಬೋದು. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.